ಸರಗೂರಿನ ಗ್ರಾಮೀಣ ಭಾಗದ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ. ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಕ್ಕಳ ಹೃದ್ರೋಗ ತಜ್ಞರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಹೇಳಿದರು. ತಾಲೂಕು ಪಟ್ಟಣದ JSS ಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು JSS ಆಸ್ಪತ್ರೆ ವತಿಯಿಂದ ಭಾನುವಾರ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಗಣ್ಯರು ಸೇರಿ ಉದ್ಘಾಟನೆ ನೆರವೇರಿಸಿ ನಂತರ ಮಾತನಾಡಿದ JSS ಮಹಾಸ್ವಾಮಿಗಳು, ಜನರಿಗೆ ಹಾಗೂ ಬಡ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು. ಈ ಹಿಂದಿನ ದಿನಗಳಲ್ಲಿ ನಮ್ಮಲ್ಲಿ ವಾಂತಿ ಭೇದಿ, ಟೈಫಾಯ್ಡ್, ಕ್ಷಯ, ಕಾಲರದಂತಹ ರೋಗಗಳು ಸಾಮಾನ್ಯವಾಗಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ BP, ಶುಗರ್, ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿವೆ. ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡ ಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಎಂದರು. ನಾನು ಕೂಡ ಗ್ರಾಮೀಣ ಹಳ್ಳಿ ಹಿನ್ನೆಲೆಯಿಂದ ಬಂದವನು. ಬಡತನದ ಪರಿಚಯವು ನನಗೆ ಇದ್ದು ಒಂದು ಉನ್ನತ ಸ್ಥಾನದ ಹೊಣೆ ಹೊಂದಿದ ಮೇಲೆ ಬಡ ಜನರ ಸೇವೆಯನ್ನು, ಅವರ ಋಣವನ್ನು ಈ ರೀತಿಯ ಆರೋಗ್ಯ ಶಿಬಿರಗಳ ಮೂಲಕವೇ ತೀರಿಸಲು ಸಾಧ್ಯ ಎಂಬುದನ್ನು ಅರಿತಿದ್ದೇನೆ ಎಂದರು. ನಂತರ JSS ಮಹಾಪೀಠ ಕಾರ್ಯದರ್ಶಿ ಮಂಜುನಾಥ ಸ್ವಾಮಿ ಮಾತನಾಡಿ, ಅವರು ಮಾತನಾಡುತ್ತಾ ಆರೋಗ್ಯ ಮತ್ತು ಶಿಕ್ಷಣ ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ಮಕ್ಕಳು ಆರೋಗ್ಯವನ್ನು ಪ್ರೀತಿಸಬೇಕು, ಪರಿಸರ ಶುದ್ಧವಾಗಿಡಬೇಕು ಹಾಗೂ ಶುದ್ಧವಾದ ನೀರು, ಆಹಾರ, ಗಾಳಿಯನ್ನು ಸೇವಿಸುತ್ತಾ ಬಂದರೆ ಸದೃಢ ಆರೋಗ್ಯವಂತರಾಗಿರಲು ಸಾಧ್ಯ ಎಂದರು. ಡಿಸೆಂಬರ್ 25ರಿಂದ ಮುಂದಿನ ವರ್ಷದ ಡಿಸೆಂಬರ್ ತಿಂಗಳವರೆಗೂ ಪ್ರತಿ ತಿಂಗಳ 4ನೇ ಭಾನುವಾರದಂದು ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ JSS ಮೆಡಿಕಲ್ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಬಸವನೇಗೌಡ, ಕದಳಿ ಮಹಿಳಾ ವೇದಿಕೆ ಉಪಾಧ್ಯಕ್ಷೆ ಸುಧಾ ಮೃತ್ಯುಂಜಯಪ್ಪ, ಮೊತ್ತ ಬಸವರಾಜಪ್ಪ, JP ಚಂದ್ರಶೇಖರ, CK ಗೈರಿಜ್, ಗ್ರಾಮ ಪಂಚಾಯತ್ ಸದಸ್ಯ ಶಿವಕುಮಾರ್ B, ಅಣ್ಣಯ್ಯ ಸ್ವಾಮಿ, ತೆಲುಗು ಮಸಹಳ್ಳಿ ಬಸವರಾಜು, ಬಾಡಗ ಸಿದ್ದಪ್ಪ ಕಾಟವಾಳು, ನಟರಾಜು, ರಾಜಪ್ಪ, ಅನುಪಮ್ಮ ಹೋಟೆಲ್ ಮಾಲೀಕ ಮೋಹನ್ ಕುಮಾರ್, ಗುರುಸ್ವಾಮಿ, ಶಿವಪ್ಪಾಜಿ, ಮಹದೇವಪ್ಪ, JSS ಕಾಲೇಜು ಪ್ರಾಂಶುಪಾಲ ಗಂಗಾಧರಯ್ಯ, ಶಾಲೆಯ ಮುಖ್ಯೋಪಾಧ್ಯಾಯ ಮಹಮ್ಮದ್ ಅಂಜಿಂ ಪಾಷಾ, ಪರಶಿವಮೂರ್ತಿ, ಕೃಷ್ಣಮೂರ್ತಿ, ಮುಖಂಡರು ಹಾಗೂ ಸಾರ್ವಜನಿಕರು ಮತ್ತು ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು, ಸಂಘ ಸಂಸ್ಥೆಗಳು, ಕಾರ್ಯಕರ್ತರು ಮತ್ತು ತಾಲೂಕಿನ ಜನತೆ ಈ ಶಿಬಿರದಲ್ಲಿ ಸಾಕ್ಷಿಯಾಗಿದ್ದರು. ಎಲ್ಲ ಸರಗೂರಿನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಆರೋಗ್ಯವನ್ನು ಸರಿ ಮಾಡಿಕೊಂಡು ರೋಗಿಗಳಾದವರು ನಿರೋಗಿಗಳಾಗಿ ಹೋಗಬೇಕು ಅಂತ ನಗನಗತಾ ಆಗಮಿಸಿದಂಥ ತಮ್ಮೆಲ್ಲರಿಗೂ ತಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಸರಗೂರು ಅಂತಂದರೆ ಸರಗೂರಿನ ಸನಿಂದ ಜನಸಾಮಾನ್ಯರಿಗೆ ಸಮಾನತೆ, ಸಹಕಾರ, ಸಹಾನುಭೂತಿಯನ್ನು ತೋರಿಸಿ, ರನಿಂದ ಪ್ರತಿಯೊಬ್ಬರಲ್ಲೂ ರಕ್ತಗತವಾಗಿ, ಗೂನಿಂದ ಗುರುಗಳ ಆಶೀರ್ವಾದ ಪಡೆದು, ರೂನಿಂದ ಜಗತ್ತಿನಲ್ಲಿ ಅತ್ಯಂತ ಆರೋಗ್ಯಕರವಾಗಿ ಬದುಕೋಕ್ಕೆ ಸರಗೂರಿಗೆ ಬಂದಂಥ ಮೊದಲು JSSನ ವಿಶ್ವದ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರು ತಮ್ಮೆಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ಈ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಮೊದಲು ನಾನು ಅವರೊಂದಿಗೆ ಬಂದಂಥ ಬಸವನಗೌಡರ ವೈದ್ಯ ವೃಂದಕ್ಕೆ ಚಿರಋಣಿಯಾಗಿದ್ದೀನಿ, ಅವರಿಗೆ ನಮಸ್ಕರಿಸ್ತೀನಿ. ಆರೋಗ್ಯ ಅಂತಂದರೆ ನೀವು ಚೆನ್ನಾಗಿ ಚಪ್ಪಾಳೆ ತಟ್ಟೋ ಕಲಿತ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಕೈಯಲ್ಲಿ ಜೊತೆಗೆ ಅವರಿಗೆ ಆರೋಗ್ಯವನ್ನು ಕೊಟ್ಟರೆ ಅವರು ಕೇವಲ ಸಾಮಾನ್ಯ ವ್ಯಕ್ತಿಯದ್ದವನು ಅಸಾಧಾರಣವಾದಂಥ ಶಕ್ತಿಯಾಗಿ ದೇಶ ಕಟ್ಟಕ್ಕೆ ಉತ್ತಮ ಪ್ರಜೆಗಳಾಗ್ತಾರೆ. ಹಾಗಾಗಿ ಇಲ್ಲಿ ವಿದ್ಯೆ ಕೊಡೋದ್ರ ಜೊತೆಗೆ, ಆಸರೆ ಕೊಡೋದ್ರ ಜೊತೆಗೆ, ಅನ್ನವನ್ನು ಕೊಡೋದ್ರ ಜೊತೆಗೆ
ಆರೋಗ್ಯವನ್ನು ಕೊಡೋಕ್ಕೆ ಮುಂದಾಗಿರುವಂಥ ಜಗದ್ಗುರುಗಳು ನಿಜವಾಗ್ಲೂ ಕಳಶಪ್ರಾಯರು. ಇದನ್ನು ಪ್ರತಿಯೊಂದು ಮೆಡಿಕಲ್ ಕಾಲೇಜ್ನವರು ಮಾಡಿದ್ದೇ ಆದರೆ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗತ್ತೆ. ಎಲ್ಲೂ ಅನಾರೋಗ್ಯ ಇರೋದಿಲ್ಲ, ಎಲ್ಲರೂ ಆರೋಗ್ಯವಂತರಾಗಿ ಕರ್ನಾಟಕ ಅತ್ಯಂತ ಉತ್ಕೃಷ್ಟ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಶರೀರ ಮಾಧ್ಯವೇ ಖಲು ಧರ್ಮ ಸಾಧನಂ ಅಂತೀವಿ. ನಾವು ಏನೇ ಸಾಧನೆ ಮಾಡಿದ್ರೂ ಈ ಶರೀರದ ಮುಖಾಂತರ. ಹಾಗಾಗಿ ಶರೀರವನ್ನು ಚೆನ್ನಾಗಿಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಇದನ್ನು ನಮ್ಮ ಶರಣರು ಶರೀರ ಅಂತಂದರೆ ಅದು ದೇವನನ್ನು ಒಲಿಸಲು ಬಂದ ಕಾಯ ಪ್ರಸಾದ ಅಂತಂದರು. ಅದನ್ನು ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಅಂತಂದರು. ಆ ಶರೀರ ಕಾಯ ಪ್ರಸಾದವನ್ನು ಕೆಡಿಸ್ಕೊಳ್ಳದೆ ಉಳಿಸ್ಕೊಳ್ಬೇಕು ಅಂದರೆ ಹೇಗೆ? ದುರಭ್ಯಾಸದಿಂದ ದೂರ ಇರಬೇಕು. ಹಾಗಾಗಿ ಬರ್ತಾ ಸುಧಕ್ಕ ಹೇಳ್ತಾ ಇದ್ರು, ಅವ್ರ ಯಜಮಾನರು ಕೇವಲ ಫಿಸಿಷಿಯನ್ ಆಗಿರಲಿಲ್ಲ, ಫ್ಯಾಮಿಲಿ ಫಿಸಿಷಿಯನ್ ಆಗಿರಲಿಲ್ಲ. ಪ್ರತಿಯೊಬ್ಬರು ಕುಟುಂಬಕ್ಕೆ ಅವರು ಒಬ್ಬ ಹಿರಿಯರಾಗಿ ಅವರಿಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಈ ಸ್ಥಳದಲ್ಲಿ ವಿಪರೀತ ತಂಬಾಕು ಬೆಳೆದು ಆ ತಂಬಾಕನ್ನು ಹದಗೊಳಿಸೋಕ್ಕೆ 1 kg ಟನ್ನು ಇದಕ್ಕೆ 118 ಗಿಡಗಳನ್ನು ಕಡಿದು ಸುತ್ತಲೂ ಮರಗಳನ್ನು ಕಡಿದ್ಬಿಟ್ರು. ಯಾಕಂತಂದರೆ ಇಲ್ಲಿ ಮರಗಳ ಜೊತೆಗೆ ಆನೆಗಳು ಬರ್ತಾಯಿತ್ತು. ಈಗ ಇವರೇನು ಮಾಡಿಬಿಟ್ಟು ಮರವನ್ನು ಕಡಿದು ಊರನ್ನೆಲ್ಲ ಬಯಲು ಮಾಡಿಬಿಟ್ಟು ಆ ಬಯಲು ಜೊತೆಗೆ ತಮ್ಮ ಬದುಕನ್ನು ಬಯಲು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ದುರಭ್ಯಾಸಗಳಿದೆಯಲ್ಲ ಅದು ನಮ್ಮ ಶರೀರಕ್ಕೆ ಮಾರಕ. ಹಾಗಾಗಿ ಸುಧಾ ಅವ್ರ ಮೃತ್ಯುಂಜಯಪ್ಪನವರು ಕೇವಲ ಒಬ್ಬ ಫ್ಯಾಮಿಲಿ ಫಿಸಿಷಿಯನ್ ಆಗಿರಲಿಲ್ಲ, ಫಿಲಾಸಫರು, ಗೈಡು, ಅದರ ಜೊತೆಗೆ ಸಮಾಜ ಪರಿವರ್ತನೆ ಮಾಡುವಂಥ ಮಹಾಶಕ್ತಿಯಾಗಿದ್ದರು. ಹಾಗಾಗಿ ನಾನು ಅವರಿಗೆ ಪ್ರಾತಸ್ಮರಣೀಯರಂತಂದೆ. ಇವತ್ತಿಗೆ ನಮಗೆ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ, ಆದರೆ ಫ್ಯಾಮಿಲಿ ಫಿಸಿಷಿಯನ್ಗಳೇ ಸಿಗ್ತಾ ಇಲ್ಲ, ನಶಿಸಿ ಹೋಗಿಬಿಟ್ಟಿದ್ದಾರೆ. ಫ್ಯಾಮಿಲಿ ಫಿಸಿಷಿಯನು ಬೇಸಿದ್ದ ಹಾಗೆ ಅವರೇ ಇಲ್ದಿದ್ರೆ ಕಾಯಿಲೆಯನ್ನು ಗುರುತಿಡಿದು ಬಸವನಗೌಡರಿಗೆ ನನಗೆ ಪೇಷಂಟ್ಗಳನ್ನ ಕಳಿಸೋರು ಫ್ಯಾಮಿಲಿ ಫಿಸಿಷಿಯನು. ಅವರೇ ಇಲ್ದಿದ್ರೆ ಪೇಷಂಟ್ ನಮ್ಮ ಹತ್ರ ಬರೋದಾದರೂ ಹೇಗೆ? ಹಾಗಾಗಿ ಇವತ್ತಿಗೆ ಅಂಥ ಸಜ್ಜನರು, ಅತ್ಯಂತ ಸಮಾಜದ ಕಳಕಳಿ ಇರುವಂಥ ವೈದ್ಯರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಈಗ ದಂಪತಿಗಳ ಬಗ್ಗೆ ಪಾಷಾ ಅವರು ಹೇಳಿದರು. ಇದೇ ಥರ ದಂಪತಿಗಳು ಅಂದರೆ ಯಾವ ಥರದ ದಂಪತಿಗಳು ಇರ್ತಾರೆ ಅಂತ ಉದಾಹರಣೆ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ನನ್ನ ಹತ್ರ ಬಂದಿದ್ದರು. ಪಾಯಿಂಟ್ಗಳಿದೆ. ನೀವು ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತೀರೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಚೆನ್ನಾಗಿ ಮುಟ್ಟುತ್ತೆ. ಅದರ ಜೊತೆಗೆ ಹೃದಯ ಚೆನ್ನಾಗಿ ಮಿಡಿಯುತ್ತೆ, ರಕ್ತ ಹೊರಹೊಮ್ಮುತ್ತೆ, ಅದರ ಜೊತೆಗೆ ಮುಖ ಅರಳುತ್ತೆ, ಸಂತೋಷ ಆಗುತ್ತೆ, ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅದರಿಂದ ನೀವು ತುಂಬ ಸಂತೋಷದಿಂದ ಇರ್ತೀರಿ. ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ಚೈತನ್ಯ ಹೆಚ್ಚಾಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಯಾರಿಗೆ ಚಪ್ಪಾಳೆ ತಟ್ಟಿದ್ರಲ್ಲ ಅವ್ರಿಗೆ ಪ್ರೋತ್ಸಾಹ ಸಿಕ್ಕುತ್ತೆ. ಇವತ್ತು ಉದ್ಘಾಟನೆ ಆಗಿ ಮುಂದಿನ ಎಲ್ಲ ರವಿವಾರಗಳು ಅಂದರೆ ಕೊನೆ ರವಿವಾರಗಳಿಗೆ ಬರುವಂಥ ವೈದ್ಯರಿಗೆ ಪ್ರೋತ್ಸಾಹ ಸಿಕ್ಕುತ್ತೆ. ಹಾಗಾಗಿ ಮೊದಲು ಬಸವನಗೌಡ ಅವರ ತಂಡಕ್ಕೆ ನಾವು ವೈದ್ಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಆರೋಗ್ಯವಂತರಾಗಿದ್ದೀವಿ, ಇನ್ನೂ ಚೆನ್ನಾಗಿ ನಮ್ಮ ಆರೋಗ್ಯ ಆಗಲಿ ಅಂತ ಹರಿಸಲಿ ಅಂತ ಹೇಳಬೇಕು. ಇನ್ನು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬೊಗೆದೆಡೆ ಕೈಲಾಸ ಭಿನ್ನಾಡವಕ್ಕುದು ಸರ್ವಜ್ಞ ಅಂತ. ಇದನ್ನು ಅಕ್ಷರಶಃ ಪಾಲಿಸ್ತಾ ಇರೋರು ನಮ್ಮ ಜಗದ್ಗುರುಗಳು. ಯಾಕಂತಂದರೆ ಅವರು ಪ್ರತಿಯೊಬ್ಬರನ್ನು ತಮ್ಮವರಂತೆ ನೋಡ್ತಾರೆ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಗೌರವಿಸ್ತಾರೆ. ಅದರಿಂದ ಜನರಿಗೆ ಎಷ್ಟು ಪ್ರೋತ್ಸಾಹ ಸಿಕ್ಕುತ್ತೆ ಅಂತಂದರೆ ನನಗೂ ಕೂಡ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಹಾಗಾಗಿ ಜಗದ್ಗುರುಗಳಿಂದ ನಾವು ಅನ್ನ, ಅಕ್ಷರ, ಆಸರೆ, ಆರೋಗ್ಯ ಎಲ್ಲವನ್ನೂ ಕಲಿತು ಇದನ್ನು ತಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ವೈದ್ಯರಿಗೂ ಕೂಡ ಅವರು ಕಲಿಸ್ಕೊಡೋಕ್ಕೆ ಈ ಕಾರ್ಯಕ್ರಮ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಮೊನ್ನೆ ತಾನೇ ನಾನು ಜೈನ ಸಂಘದ ಅವರು ಮಹಾವೀರ ವಿದ್ಯಾಮಂದಿರಕ್ಕೆ ಬಂದಾಗ ಅವರು ಕೇಳಿದರು, ಯಾರಾದರೂ ವೈದ್ಯರು ಉಚಿತವಾಗಿ ತಪಾಸಣೆಗೆ ಬರೋಕ್ಕಿದ್ರೆ ಸ್ವಲ್ಪ ತಿಳಿಸಿ ಅಂತ. ಇವತ್ತಿನ ದಿನಗಳಲ್ಲಿ ಉಚಿತ ತಪಾಸಣೆಗೆ ವೈದ್ಯರೇ ಸಿಕ್ಕೋದಿಲ್ಲ. ಉಚಿತ ಅನ್ನೋದು ಹೋಗೇ ಹೋಗಲಿ, ನೀವೇನೇ ಕೊಟ್ಟರು ಕೂಡ ಬರೋದಿಲ್ಲ. ಅಂಥ ಸಮಯದಲ್ಲಿ ಉಚಿತ ತಪಾಸಣೆ ಮಾಡೋಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಇಡೀ ವೈದ್ಯ ವೃಂದದ ತಂಡವನ್ನೇ
ಕರ್ಕೊಂಬಂದಿದ್ದಾರೆ ಅಂದರೆ ಅವ್ರಿಗೆ ನಾವು ನಿಜವಾಗ್ಲೂ ತಲೆಬಾಗಿ ನಮಸ್ಕರಿಸಿ ಧನ್ಯವಾದಗಳನ್ನು ಅರ್ಪಿಸಬೇಕು. ಒಂದು ಮಗುವಿಗೆ ಒಂದು ತುತ್ತು ಕೊಟ್ಟರೆ ಹೊತ್ತು ಹೊಟ್ಟೆ ತುಂಬುತ್ತೆ.